ಮುಸಲ್ಮಾನರ ಬಲಿದಾನಗಳ ಹಬ್ಬ ಬಕ್ರೀದ್ ಸಂದರ್ಭ ಹಂಚಿ ತಿನ್ನುವುದು ತಾತ್ಪರ್ಯ. ಸಮಾಜದಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಅಸಮತೋಲನವಿದೆ. ಸಮರ್ಥರು ದುಡಿದ ಆಹಾರ ನೀಡಿದಲ್ಲಿ ಸಮತೋಲನ ಕಾಪಾಡುವುದು ಮನುಷ್ಯತ್ವ. ಯುವಕರು ಸಾಮಾಜಿಕ ಹಿತ ಕಾಪಾಡುವ ಇಂತಹ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಿದಲ್ಲಿ ಹಲವರ ಕಣ್ಣೀರು ಒರೆಸಲು ಸಾಧ್ಯ ಎಂದು ಉಳ್ಳಾಲ ಠಾಣಾ ನಿರೀಕ್ಷಕ ಸಂದೀಪ್ ಅಭಿಪ್ರಾಯಪಟ್ಟರು. ಅವರು ಬಕ್ರೀದ್ ಹಬ್ಬದ ಪ್ರಯುಕ್ತ ಉಳ್ಳಾಲ ನೆಹರು ನಗರದ ಪಶ್ಚಿಮ ರಿಹಾಬ್ ಸೆಂಟರ್ನಲ್ಲಿ ಆಶ್ರಮ ನಿವಾಸಿಗಳ ಜೊತೆಗೆ ಬಕ್ರೀದ್ ಹಬ್ಬವನ್ನು ಆಚರಿಸಿ ಹಾಗೂ ಅವರಿಗೆ ಭೋಜನ ವಿತರಿಸಿ ಮಾತನಾಡಿದರು. ಎಷ್ಟೋ ಕಾರ್ಯಗಳು ನಡೀತಾ ಇರ್ತದೆ. ಕೆಲವೊಂದು ಪುಣ್ಯದ ಕೆಲಸಗಳಿಗೆ ನಾವು ಎಷ್ಟೇ ಒತ್ತಡ ಇದ್ರೂ ಸಹಿತ ನಾವು ಅದನ್ನು ಅಟೆಂಡ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಈ ದಿವಸ ಏನು ಮುಸಲ್ಮಾನರು ಜಗತ್ತಿನಾದ್ಯಂತ ಏನು ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಬ್ಬದ ತಾತ್ಪರ್ಯನ ಹೇಳ್ತದೆ. ಅದು ಒಂದು ಬಲಿದಾನಗಳ ಹಬ್ಬ. ಹಂಚಿ ತಿನ್ನೋದು ಅದರ ತಾತ್ಪರ್ಯ. ಎಷ್ಟೋ ಜನಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದಾಗೆ ಒಂದು ಕಡೆ ತುಂಬ ಅತಿಯಾದ ಊಟ ಅಥವಾ ಮತ್ತೊಂದು ಶ್ರೀಮಂತಿಕೆ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಏನು ಇಲ್ಲದೇ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಂಬ್ಯಾಲೆನ್ಸ್ ಇದೆ. ಹಾಗೆ ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ನಮ್ಮ ದುಡಿಮೆ ಆಗಲಿ, ನಮ್ಮ ಶ್ರಮ ಆಗಲಿ, ನಾವು ಯಾವಾಗ ಸಮಾಜದಲ್ಲಿ ಊಟ ಇಲ್ಲ, ಬಟ್ಟೆ ಇಲ್ಲ, ಅವ್ರಿಗೆ ನಾವೇನಾದರೂ ಕೊಟ್ಟಾಗ ನಮ್ಮ ದುಡಿಮೆಯಲ್ಲಿ ಸಾರ್ಥಕವಾಗಿ ಒಂದು ಪರ್ಸೆಂಟೇಜ್ ಅಷ್ಟು ಅಂತಲ್ಲ, ನಮ್ಮದು ಒಂದು ದುಡಿಮೆಯಲ್ಲೇ ಒಂದಿಷ್ಟು ಪರ್ಸೆಂಟೇಜ್ ನಾವು ಅಲ್ಲಿಗೆ ಕೊಡಬೇಕು. ಯಾಕಂದರೆ ಈ ಬ್ಯಾಲೆನ್ಸ್ನಲ್ಲಿ ಇರ್ತಕ್ಕಂಥದ್ದು ಇರಬೇಕು. ನಾವು ನೋಡಿದಾಗ ಎಷ್ಟೋ ಜನ ಶ್ರೀಮಂತಿಕೆಯಲ್ಲೇ ತಟ್ಟೆ ತುಂಬ ಊಟ ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಊಟ ಇಲ್ಲ ಹಸ್ಕೊಂಡು ಸಾಯ್ತಾ ಇರ್ತಾರೆ. ಅಂಥ ಹಬ್ಬ ಅನ್ಸ್ಕೊಳ್ಳೋದಿಲ್ಲ. ಹಬ್ಬ ಅಂತಂದ್ರೆ ನಾವೆಲ್ಲರೂ ಸೇರಿ ಹಂಚಿ. ಈ ಸಂದರ್ಭದಲ್ಲಿ ಪಶ್ಚಿಮ ರಿಹಾಬ್ ಸೆಂಟರ್ನ ಮುಖ್ಯಸ್ಥ ರೋಹಿತ್, ವೈದ್ಯ ಡಾಕ್ಟರ್ ಸುಹಾನ್ ಆತೂಬ್, ಅನಿವಾಸಿ ಉದ್ಯಮಿಗಳಾದ ಶಮೀಮ್, ರಫೀಕ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಕಾರ್ಯದರ್ಶಿ ರಾಜಿಕ್ ಉಳ್ಳಾಲ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷ ಸುಲೇಮಾನ್, ಬದ್ರುದ್ದೀನ್, ನಿಯಾಜ್ ಕೊಟ್ಟು ಉಪಸ್ಥಿತರಿದ್ದರು.